भगवन सब कमाल है प्यारे, तेरी मेरी ढाल है प्यारे। भगवन सब कमाल है प्यारे, तेरी मेरी ढाल है प्यारे। ये बात पर याद रखियो। ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುತ್ತೂರು ಪುರೋಹಿತ್ ಕೆ ದಿವಾಕರ್ ಅಗ್ನಿಹೋತ್ರಿಗಳು, ಉಡುಪಿ ಬಂಟಕಲ್ಲು. ಈಗ ಇರತಕ್ಕಂಥ ಕ್ಷೇತ್ರ ಅಂತ ಹೇಳಿದರೆ ಕಾಳಹಸ್ತೇಶ್ವರ ದೇವರ ಕ್ಷೇತ್ರ. ಸುಮಾರು ಇತಿಹಾಸ ಇರತಕ್ಕಂಥ ಕ್ಷೇತ್ರಗಳು ಮತ್ತೆ ಹೇಳಲಿಕ್ಕಿದ್ದಾರೆ. ಹಾಗಾಗಿ ಇದರ ರೂಪುರೇಷೆಗಳು ಹೇಗೆ ಅಂತ ಕೇಳಿದರೆ 4 ತಾರೀಕಿನಿಂದ 6 ತಾರೀಕಿನವರೆಗೆ ಬ್ರಹ್ಮಕಲಶ ಪ್ರತಿಷ್ಠಾಪನೆ ನಡೆಯಲಿಕ್ಕಿದೆ. ಹಾಗಾಗಿ ಅದರ ಪೂರ್ವಭಾವಿಯಾಗಿ 4ನೇ ತಾರೀಕೆ ಬೆಳಿಗ್ಗೆ ಗುರುಗಳ ಸಮೇತವಾಗಿ ಶಿಲ್ಪಿ ವೈದಿಕ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡುವಂಥದ್ದು. ಆನಂತರ ಬಂದ ನಂತರ ಎಲ್ಲ ದೇವತಾ ಪೂಜಾ ಸಂಬಂಧಗಳು ಕೆಲಸಗಳು ನಡೀತಾ ಇರ್ತದೆ. ಮಧ್ಯಾಹ್ನ ನಂತರ ದೇವಸ್ಥಾನ ಬಿಟ್ಟುಕೊಡುವಂಥದ್ದು, ಹಾಗೆ ಆಲಯ ಪರಿಗ್ರಹ, ಇನ್ನಿತರ ಪ್ರಾಯಶ್ಚಿತ್ತಾದಿಗಳು, ವಾಸ್ತು ರಾಕ್ಷೋಗನ ಇತ್ಯಾದಿಗಳೆಲ್ಲ ನಡೀಲಿಕ್ಕಿದೆ. ಆನಂತರ 5ನೇ ತಾರೀಕಿಗೆ ಬೆಳಿಗ್ಗೆ ನಾನಾ ವಿಧವಾಗಿರತಕ್ಕ ಪ್ರಕ್ರಿಯೆಗಳು, ದೇವತಾ ಪೂಜೆ ಸಂಬಂಧಪಟ್ಟಂಥ ಪೂಜಾರಾಧನೆಗಳು, ಹಾಗೆ ಮಂಟಪ ಪ್ರತಿಷ್ಠೆ, ಅದರಲ್ಲಿ ಬ್ರಹ್ಮಮಂಡಲ ರಚನಾದಿಗಳು. ಸಾಯಂಕಾಲ ಹೊತ್ತಿಗೆ 149 ಕಲಶ, ಕಾಳಹಸ್ತೇಶ್ವರ ಸ್ವಾಮಿಗೆ ಬ್ರಹ್ಮಕಲಶ ಅಂತ ಹೇಳಿದರೆ 149 ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಇತರ ಪರಿವಾರ ದೇವರಾದಂತಹ ಗಣಪತಿ, ಕಾಳಿಕಾಂಬ, ಹಾಗೆ ವಿಶ್ವಕರ್ಮ, ನಾಗನಿಗೆ 25 ಕಲಶಗಳೊಂದಿಗೆ ಬ್ರಹ್ಮಕಲಶ ಸ್ಥಾಪನೆಯನ್ನು ಮಾಡಿಕೊಂಡು ಅಧಿವಾಸ ಹೋಮಾದಿಗಳನ್ನು ಮಾಡಿಕೊಂಡು ಬಿಂಬಗಳನ್ನು ಸಪ್ತಾದಿವಾಸಗಳು ಇತ್ಯಾದಿ ಆ ಬಿಂಬಕ್ಕೆ ಬೇಕಾದಂತಹ ಚೈತನ್ಯಗಳೇನೆಲ್ಲ ಉಂಟು ಅದನ್ನು ನಾವು ಅಧಿವಾಸ ಮೂಲಕವಾಗಿ ಚೈತನ್ಯವನ್ನು ಕೊಟ್ಟು ಬೆಳಿಗ್ಗೆ ಮರುದಿವಸ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಶಿಖರ ಪ್ರತಿಷ್ಠೆಯ ಒಂದಿಗೆ ದೇವತಾ ಪ್ರತಿಷ್ಠಾಪನೆಗಳು 6 ಗಂಟೆಯಿಂದ ಪ್ರಾರಂಭ ಆಗ್ತದೆ. 1-2 ಗಂಟೆಯ ಪರ್ಯಂತರವಾಗಿ ಇತರ ಎಲ್ಲ ರೀತಿಯಾಗಿ ಎಲ್ಲ ದೇವತೆಗಳ ಪ್ರತಿಷ್ಠಾಪನೆಯೊಂದಿಗೆ ಆ ಪ್ರತಿಷ್ಠಾಪನೆಯನ್ನು ಮಾಡುವುದಾಗಿ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. ಓಂ ವಿಶ್ವಕರ್ಮಣೇ ನಮಃ. ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಎಸ್ಪಿದ್ರೆಯ ಶ್ರೀ ಕೃಷ್ಣಮೂರ್ತಿ ಆಚಾರ್ಯರಾದ ನಾವು ಕಾಳಹಸ್ತೇಶ್ವರ ದೇವಸ್ಥಾನ ಇದರ ಇತಿಹಾಸ ಹೇಗೆ ಅಂದರೆ, ಈ ಕಾಳಹಸ್ತೇಶ್ವರ ದೇವಸ್ಥಾನ ಸುಮಾರು 900 ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥದ್ದು ಸ್ಥಳ. ಈ ಕಾಳಹಸ್ತೇಶ್ವರ ದೇವಸ್ಥಾನಕ್ಕೆ ವಿಶೇಷವಾಗಿ ಕಾಳಹಸ್ತೇಶ್ವರ ಅಂದರೆ ಕರ್ನಾಟಕದಲ್ಲಿ ಕಾಳಹಸ್ತೇಶ್ವರ ದೇವಸ್ಥಾನ ಇರೋದು ಇದು ಒಂದೇ ಅಂತ ನಮ್ಮ ಭಾವನೆ ಇದೆ. ಯಾಕೆಂದರೆ ಇದನ್ನ ಬಿಟ್ಟು ಎಲ್ಲೂ ಕಾಳಹಸ್ತಿ ದೇವಸ್ಥಾನ ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ಗೋಚರ ಆಗ್ತಾ ಇಲ್ಲ. ಆದರೆ ಇದು ಬಿಟ್ಟರೆ ಆಂಧ್ರದಲ್ಲಿ ಮಾತ್ರ ಇದೆ. ಈ ವಿಶೇಷವಾಗಿ ಈ ದೇವಾಲಯಕ್ಕಿರೋದು ಸರ್ಪಗೋಪುರ ಇದೆ, ಅದೊಂದು ಬಹಳ ವಿಶೇಷವಾದ್ದು. ಹಿಂದೆ ಆದಿಕಾಲದಲ್ಲಿ ಸಹ ಇಲ್ಲಿ ಆಶ್ಲೇಷ ಬಲಿ ಪೂಜೆ, ಸರ್ಪಯಾಗ ಮತ್ತು ಕಾಳಸರ್ಪದೋಷ, ಆಸ್ತೆ ಮತ್ತು ನಾರಾಯಣ ಬಲಿ ಇತ್ಯಾದಿ ಪೂಜೆಗಳನ್ನು ಸಹ ಇಲ್ಲಿ ನಡೀತಾ ಇದ್ದುವಂಥ ಉಲ್ಲೇಖ ಸಹ ಇದೆ. ಹಾಗಾಗಿ ಈ ದೇವಸ್ಥಾನ ಭಾರಿ ವಿಶೇಷವಾಗಿದೆ. ಮತ್ತು ದೇವಾಲಯ ಹೇಗಿದೆ ಅಂತಂದರೆ, ಚಾಲುಕ್ಯರ ಒಂದು ವಿಶಿಷ್ಟವಾದ ಹೊಯ್ಸಳರ ವಿಶಿಷ್ಟವಾದ ಒಂದು ಶಿಲ್ಪಕಲೆ ನಮ್ಮ ದೇವಸ್ಥಾನದಲ್ಲಿ ಹಳೆಬೀಡು ಹೊಯ್ಸಳ ಶೈಲಿಯಲ್ಲಿ ಇರ್ತಕ್ಕಂಥ ಒಂದು ಕಂಬಗಳು, ಮೇಲೆ ಇರ್ತಕ್ಕಂಥ ನವರಂಗ ಮಂಡಲ ಶಿಲಾ ವಿನ್ಯಾಸದಿಂದ ಸಹ ಕೂಡಿದೆ. ಆ ರೀತಿಯಾದ ಈ ದೇವಾಲಯ ನಿರ್ಮಾಣವಾಗಿ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಸಹಕಾರದಿಂದ ಈ ದೇವಾಲಯ ನಿರ್ಮಾಣವಾಗಿದೆ. ಇದಕ್ಕೂ ಸಹ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲ ಇವರು ಸಹ ನಮಗೆ ಸಹಕರಿಸಿ ಉತ್ತೇಜನವಾಗಿ ದೇವಾಲಯ ನಿರ್ಮಾಣಕ್ಕೆ ತುಂಬ ಸಹಕರಿಸಿದ್ದಾರೆ. ಇಂಥ ಗ್ರಾಮದವರು ಅಂತ ಹೇಳಲಿಕ್ಕಾಗಲ್ಲ, ಇಂಥ ಜನಾಂಗ ಅಂತ ಹೇಳಲಿಕ್ಕಾಗಲ್ಲ, ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ. ಅವರ ನೆರವಿನಿಂದ ಈ ದೇವಾಲಯ ಈ ರೀತಿಯಾಗಿ ನಿರ್ಮಾಣ ಆಗಿದೆ. ಇನ್ನು ಮುಂದೆ ಸಹ ಈ ದೇವಾಲಯ ಎಲ್ಲರೂ ಸಹ ಮುಂದೆ ಈ ಸಹಕಾರಕ್ಕೆ ಮತ್ತು ಈಗ ಈ ದೇವಾಲಯ ಫೆಬ್ರವರಿ 4, 5, 6ನೇ ತಾರೀಕು ಲೋಕಾರ್ಪಣೆ ಆಗುತ್ತೆ. ಆ ಎಲ್ಲ ಭಕ್ತಾದಿಗಳು ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಒಂದು ಖರ್ಚು ವೆಚ್ಚಗಳು ಇರೋದ್ರಿಂದ ಎಲ್ಲರೂ ಸಹಕರಿಸಿ ಮುಂದೆ ನಮಗೆ ಉದಾರವಾಗಿ ಸ್ವಲ್ಪ ಧನಸಹಾಯ ಮಾಡಿ ನಮಗೆ ಉತ್ತೇಜನ ಕೊಡ್ತೀರಿ ಅಂತೇಳಿ ನಿಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಮೂಲಕ ನಿಮಗೆ ವಂದನೆಯನ್ನು ಅರ್ಪಿಸಿ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯ ಎಲ್ಲ ನನ್ನ ಸಮಾಜ ಬಂಧುಗಳೇ ಮತ್ತು ಎಲ್ಲ ಗ್ರಾಮಸ್ಥ ಬಂಧುಗಳೇ, ಎಲ್ಲ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರೇ, ನಾನು ಕಾಳಹಸ್ತೇಶ್ವರ ವಿಶ್ವಕರ್ಮ ದೇವಾಲಯದ ಖಜಾಂಚಿ ಓಂಕಾರಮೂರ್ತಿ ಸಕ್ರಾಯಪಟ್ಟಣ. ಈ ಕಾಳಹಸ್ತೇಶ್ವರ ದೇವಾಲಯ 900 ವರ್ಷಗಳ ಇತಿಹಾಸ ಇದ್ದು, ಈ ನಮ್ಮ ರಾಜ್ಯದಲ್ಲಿಯೇ ಪ್ರಥಮವಾಗಿ
ಶ್ರೀ ಸರ್ಪಗೋಪುರ ಇರುವ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ ಅಷ್ಟೇ. ಅದು 900 ವರ್ಷಗಳ ಇತಿಹಾಸ ಹಿಂದೆ ಇತ್ತು. ಆದರೆ ಕೆಲವಾರು ವರ್ಷಗಳಿಂದ ಇದು ಸ್ವಲ್ಪ ಅಧೋಗತಿಗೆ ಬಂದಿತ್ತು. ಅದನ್ನ ನಾವು ಗಮನಿಸಿ ನಮ್ಮ ಹಿರಿಯರು ಸಹಿತ ಅದನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ರು. ಅದೇನೋ ಯೋಗ ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಸಿಕ್ಕಿದೆ ಅದು. ಆ ಕಾರಣಕ್ಕೋಸ್ಕರ ನಾವು ಎಲ್ಲ ಸಹಕಾರದೊಂದಿಗೆ ಗ್ರಾಮಸ್ಥರ ಸಹಕಾರ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ, ಸಮಾಜ ಬಾಂಧವರ ಸಹಕಾರ ಮತ್ತು ರಾಜ್ಯದ ಎಲ್ಲ ಮೂಲೆಗಳಿಂದ ಸಹಿತ ಈ ದೇವಸ್ಥಾನದ ಎಲ್ಲ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಜನ. ಅದೇ ರೀತಿ ಈಗ 4ನೇ ತಾರೀಕು 4ರಿಂದ 5, 6 ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಸುಮಾರು ಅಂದಾಜು 40 ಲಕ್ಷ ರೂಪಾಯಿಗಳನ್ನ ಅಂದಾಜು ಮಾಡಲಾಗಿದೆ. ಅಂದಾಜಿನಲ್ಲಿ ಎಲ್ಲವೂ ಸಹಿತ ಇದೆ. ಯಾಕೆಂದ್ರೆ ಹೇಳಿದ್ರೆ ಈಗ ಬ್ರಹ್ಮಕಲಶದಿಂದ ಹಿಡಿದು ಊಟದಿಂದ ಹಿಡ್ಕೊಂಡು ಅನ್ನದಾನದಿಂದ ಹಿಡ್ಕೊಂಡು ಬ್ರಹ್ಮಕಲಶ ಮಾಡೋದು ಮತ್ತು ಆ ಪ್ರತಿಷ್ಠಾಪನೆಗೆ ಬರ್ತಕ್ಕಂಥ ಭಕ್ತಾದಿಗಳನ್ನ ಯಾವ ರೀತಿ ನಾವು ಉಪಚಾರ ಮಾಡಬೇಕು, ಯಾವ ರೀತಿ ಅವ್ರನ್ನ ಗೌರವದಿಂದ ಕಾಣಬೇಕು ಮತ್ತು ನಮ್ಮ ಪುರೋಹಿತ ವರ್ಗವನ್ನು ಯಾವ ರೀತಿ ಗೌರವ ಕಾಣಬೇಕು ಮತ್ತು ಎಲ್ಲವನ್ನು ಸಹಿತ ನಾವು ಅದರಲ್ಲಿ ಜೋಡಿಸಿದ್ದೇವೆ. ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಆದ್ರೂ ಇನ್ನೂ ಹೆಚ್ಚಿನ ಸಹಕಾರ ಬೇಕಾಗಿದೆ. ಈ ಸಹಕಾರಕ್ಕೆ ತಾವೆಲ್ಲರೂ ತನುಮನ ದಾನ ಸಹಕಾರವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ಹೇಳ್ತಾ, ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ನೋಡಿ ಕಣ್ ತುಂಬಿಕೊಂಡು, ಯಾಕೆ ಅಂತ ಹೇಳಿದ್ರೆ ಮುಂದೆ ಈ ಕಾರ್ಯಕ್ರಮ ಯಾರು ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾರಿಗೆ ಈ ಕಾರ್ಯಕ್ರಮ ಸಿಗ್ತದೋ ಗೊತ್ತಿಲ್ಲ. ಯಾಕೆಂದ್ರೆ ಹೇಳಿದ್ರೆ ಕಾಳಹಸ್ತೇಶ್ವರ ದೇವಾಲಯ ಇರೋದು ಕರ್ನಾಟಕದಲ್ಲಿ, ನಮ್ಮ ಆಂಧ್ರದಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಮಾತ್ರ. ಈ ಕರ್ನಾಟಕದಲ್ಲಿ ಅದು ಸಹಿತ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಸಕರಾಯಪಟ್ಟಣ ಹೋಬಳಿ ಕಡೇಕಾಲುವೆಯ ಪಿಳ್ಳಿನಹಳ್ಳಿ ಗ್ರಾಮದಲ್ಲಿ ಇರೋದು ನಮ್ಮ ಹೆಮ್ಮೆಯ ಅನ್ಸುತ್ತೆ. ಆ ಹೆಮ್ಮೆಗೆ ನಾವು ಪಾತ್ರರಾಗೋಣ. ನಾವು ಮುಂದಿನ ನಮ್ಮ ಪೀಳಿಗೆಯನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ಈ ದೇವಾಲಯಕ್ಕೆ ಯಾವ ರೀತಿ ನಾವು ತನುಮನ ದಾನ ಸಹಕಾರವನ್ನು ನೀಡಿದ್ದೇವೆ, ಯಾರು ನೀಡಿದ್ದಾರೆ ಅವರಿಗೂ ಸಹಿತ ಇನ್ನೊಮ್ಮೆ ನಮ್ಮ ಎಲ್ಲ ಕಾಳಹಸ್ತೀಶ್ವರ ಸೇವಾ ಸಮಿತಿಯ ಪರವಾಗಿ ಮತ್ತು ಎಲ್ಲ ರಾಜ್ಯದ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತುಂಬೂರದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮಸ್ತ ಬಂಧುಗಳಿಗೆ ನಮಸ್ಕಾರ. ಸುಮಾರು 900 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯ ಕರ್ನಾಟಕದ ಕಾಳಹಸ್ತಿ ಅಂತ ಹೆಸರು ಪಡೆದಿದೆ. ಈ ದೇವಾಲಯ ಫೆಬ್ರವರಿ 4, 5, 6ನೇ ತಾರೀಕು ಓಪನ್ ಆಗ್ತಾ ಇದೆ. ಈ ದೇವಾಲಯದ ನಿರ್ಮಾಣವನ್ನು ಧರ್ಮೋತ್ಥಾನ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಮತ್ತು ಕಾಳಹಸ್ತೇಶ್ವರ ಸೇವಾ ಸಮಿತಿ ಹಾಗೂ ಕರ್ನಾಟಕ ಸರ್ಕಾರದ ಪ್ರಾಚ್ಯವಸ್ತು ಇಲಾಖೆ ಹಾಗೂ ಸಮಸ್ತ ನಾಗರಿಕ ಬಂಧುಗಳು ಇದನ್ನೆಲ್ಲ ನೆರವೇರಿಸಿಕೊಟ್ಟಿರ್ತಾರೆ. ನಮ್ಮ ಅರಮಾದನಹಳ್ಳಿಯ ಅರಮಾದನಹಳ್ಳಿ ಗುರುಗಳೇ ಇಲ್ಲಿ ಗೌರವಾಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನವನ್ನು ನೀಡ್ತಿರ್ತಾರೆ. ಹಾಗೆ ನಮ್ಮ ವಡ್ನಾಳ್ನ ಶಂಕರಾತ್ಮನ ಸ್ವಾಮಿಗಳು ಕೂಡ ನಾವು ಏನೇ ಸಹಕಾರ ಕೇಳಿದ್ರು ಕೂಡ ಅವರು ಪ್ರತಿಯೊಂದನ್ನು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಬಂಧುಗಳೇ, ನಾನು ಇಂದು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಮಾತನಾಡಲಿಕ್ಕಲ್ಲ, ಇದು ಒಂದು ಪವಿತ್ರ ಅನುಭವವನ್ನು ಹಂಚಿಕೊಳ್ಳಲು. ಇದು ನಮ್ಮೆಲ್ಲರ ಭಕ್ತಿಯ ಕೇಂದ್ರವಾದ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯ. ಈ ದೇವಸ್ಥಾನ ಕಲ್ಲು ಗೋಡೆಗಳಿಂದ ನಿರ್ಮಿತವಾದ ಒಂದು ಕಟ್ಟಡವಲ್ಲ, ಇದು ಶಿವಶಕ್ತಿಯ ಜೀವಂತ ಶಕ್ತಿ ಕೇಂದ್ರ. ಜನರು ಈ ಕ್ಷೇತ್ರಕ್ಕೆ ಬರಬೇಕಾದ ಕಾರಣ ಒಂದೇ ಅಲ್ಲ, ಅನೇಕ ಕಾರಣಗಳಿಗಾಗಿ. ಮೊದಲನೇದಾಗಿ ಈ ಕ್ಷೇತ್ರವು ನಾಗಶಕ್ತಿ ಕೇಂದ್ರ ಮತ್ತು ಶಿವಶಕ್ತಿಯ ಸಂಯೋಗದಿಂದ ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಇಲ್ಲಿ ನಡೆಯುವ ನಾಗ ಸಂಸ್ಕಾರ ಮತ್ತು ಸರ್ಪ ಸಂಸ್ಕಾರ ಪೂಜೆಗಳು ಸಂಪೂರ್ಣವಾಗಿ ಶಾಸ್ತ್ರಬದ್ಧವಾಗಿ ಆಗಮ ಶಾಸ್ತ್ರ ನಿಯಮಗಳ ಪ್ರಕಾರವೇ ನಡೆಯುತ್ತದೆ. ಇವು ಯಾವುದೇ ಅಶಾಸ್ತ್ರೀಯ ಆಚರಣೆಗಳಲ್ಲ. ಅನುಭವಿ ಪಂಡಿತರ ಮಾರ್ಗದರ್ಶನದಲ್ಲಿ ಶುದ್ಧ ವಿಧಿವಿಧಾನಗಳೊಂದಿಗೆ ಈ ಸಂಸ್ಕಾರಗಳು ನೆರವೇರ್ತವೆ. ನಾಗ ಅಥವಾ ಸರ್ಪದೋಷದಿಂದ ಬಳಲುತ್ತಿರುವವರು, ಸಂತಾನ ಸಮಸ್ಯೆ, ವಿವಾಹ ವಿಳಂಬ, ಆರೋಗ್ಯದ ತೊಂದರೆ ಅಥವಾ ಜೀವನದಲ್ಲಿ ನಿರಂತರ ಅಡೆತಡೆ ಅನುಭವಿಸುತ್ತಿರುವವರು ಶ್ರದ್ಧೆಯಿಂದ ಇಲ್ಲಿ ಪೂಜೆ ಸಲ್ಲಿಸಿದರೆ ಪರಿಹಾರ ಸಿಗ್ತದೆ ಎಂಬ ಗಟ್ಟಿಯಾದ ನಂಬಿಕೆ ಎಲ್ಲರಲ್ಲೂ ಇದೆ. ಇದರ ಹಿಂದಿನ ಆಧ್ಯಾತ್ಮಿಕ ಕಾರಣವೇನೆಂದರೆ, ಈ ದೇವಸ್ಥಾನದ ಮೇಲ್ಭಾಗದ ಕಳಶದಲ್ಲೇ ನಾಗತತ್ವ ಸ್ಥಾಪಿತವಾಗಿದೆ. ಇಲ್ಲಿ ಶಿವನೇ ನಾಗಭರಣಧಾರಿ. ಆದ್ದರಿಂದ ಶಿವನ ಸಾನ್ನಿಧ್ಯದಲ್ಲೇ ಮಾಡಿದ ನಾಗ ಸರ್ಪ ಸಂಸ್ಕಾರ ಅತ್ಯಂತ ಫಲಪ್ರದವಾಗ್ತದೆ. ಈಗ ನಾನು ಈ ದೇವಸ್ಥಾನದ ಶಿವಲಿಂಗದ ಮಹತ್ವದ ಬಗ್ಗೆ ಹೇಳಲು ಬಯಸ್ತೇನೆ. ಇಲ್ಲಿ ಸ್ಥಾಪಿತವಾಗಿರುವ ಶಿವಲಿಂಗ ಕೇವಲ ಒಂದು ವಿಗ್ರಹವಲ್ಲದು, ಅದು ಶಿವ ಮತ್ತು ಶಕ್ತಿಯ ಐಕ್ಯತೆಯ ಪ್ರತೀಕ. ಲಿಂಗ ಮತ್ತು ಪೀಠದ ಸಂಯೋಜನೆ ಈ ಕ್ಷೇತ್ರವು ಶಕ್ತಿಯಿಂದ ತುಂಬಿರುವುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಅನೇಕ ಭಕ್ತರು ಈ ಶಿವಲಿಂಗದ ಮುಂದೆ ನಿಂತು ಕ್ಷಣದಲ್ಲೇ ಮನಃಶಾಂತಿ, ಧೈರ್ಯ ಮತ್ತು ಭರವಸೆಯನ್ನು ಅನುಭವಿಸ್ತಾರೆ.
ಈ ದೇವಾಲಯವು ಯಾದೈಚ್ಛಿಕವಾಗಿ ನಿರ್ಮಾಣವಾದುದಲ್ಲ. ಇದು ನಿರ್ದಿಷ್ಟ ಆಗಮಶಾಸ್ತ್ರದ ಅಳತೆಗಳು, ಶಾಸ್ತ್ರೋಕ್ತ ವಿನ್ಯಾಸ ಮತ್ತು ಪವಿತ್ರ ನಿಯಮಗಳಂತೆ ನಿರ್ಮಿಸಲಾದ ದೇವಸ್ಥಾನ. ಗರ್ಭಗುಡಿ ಪ್ರಾಕಾರ, ಶಿಖರ ಪ್ರತಿಯೊಂದು ಭಾಗವು ಆಧ್ಯಾತ್ಮಿಕ ಅರ್ಥ ಮತ್ತು ಶಕ್ತಿಯನ್ನು ಹೊಂದಿದೆ. ಈ ಕ್ಷೇತ್ರದ ಮಹಿಮೆ ಇಷ್ಟರಲ್ಲೇ ಮುಗಿಯೋದಿಲ್ಲ. ಪುರಾತನ ಕಾಲದಲ್ಲಿ ಋಷಿಮುನಿಗಳು, ತಪಸ್ವಿಗಳು ಮತ್ತು ಸನ್ಯಾಸಿಗಳು ಇಲ್ಲಿ ತಪಸ್ಸು, ಧ್ಯಾನ ಮತ್ತು ಸಾಧನೆ ಮಾಡಿದ ಪವಿತ್ರ ತಪೋಭೂಮಿ ಇದು. ಅನೇಕ ಸದ್ಗುರುಗಳು ಈ ಸ್ಥಳಕ್ಕೆ ಬಂದು ಆಧ್ಯಾತ್ಮಿಕ ಸಾಧನೆ ಮಾಡಿ ಮುಂದಿನ ಪಯಣಕ್ಕೆ ಹೊರಟಿದ್ದಾರೆ ಎನ್ನುವ ನಂಬಿಕೆ ಇದೆ. ಅದಕ್ಕೆ ಇಲ್ಲಿ ಕಾಲಿಟ್ಟ ಕ್ಷಣದಲ್ಲೇ ಒಂದು ವಿಭಿನ್ನವಾದ ಶಕ್ತಿ ಸ್ಪಂದನೆ ನಮಗೆ ಅನುಭವವಾಗ್ತದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಇರುವ ಪ್ರಕೃತಿಯ ಅದ್ಭುತ ಸೌಂದರ್ಯ, ಹಸಿರು, ಸುತ್ತಮುತ್ತ ನಿಶ್ಶಬ್ದ ವಾತಾವರಣ, ಸ್ವಚ್ಛ ಗಾಳಿ ಮತ್ತು ಶಿವನ ಸಾಧ್ಯ ಇವೆಲ್ಲವೂ ಸೇರಿ ಇದು ಧ್ಯಾನ, ಪ್ರಾರ್ಥನೆ ಮತ್ತು ಆತ್ಮಶಾಂತಿಗೆ ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ. ಆದ್ದರಿಂದ ನಾನು ನಿಮಗಾಗಿ ವಿನಮ್ರವಾಗಿ ಕೇಳ್ಕೊಳ್ತಾನೆ, ಇದು ಕೇವಲ ಬಂದು ಹೋಗುವ ದೇವಸ್ಥಾನವಲ್ಲ, ಇದು ನಿಮ್ಮ ಜೀವನದ ಶಕ್ತಿಯನ್ನು ಪುನಶ್ಚೇತನಗೊಳಿಸುವ ಶಕ್ತಿ ಕೇಂದ್ರ. ಒಮ್ಮೆ ಈ ಪವಿತ್ರ ಶ್ರೀ ಕಾಳಹಸ್ತೇಶ್ವರ ಸ್ವಾಮಿ ದೇವಾಲಯಕ್ಕೆ ಬನ್ನಿ. ಶಿವನ ಕೃಪೆ, ನಾಗದೇವರ ಆಶೀರ್ವಾದ ಮತ್ತು ಈ ಕ್ಷೇತ್ರದ ದಿವ್ಯ ಅನುಭವವನ್ನ ನಿಮ್ಮ ಜೀವನದಲ್ಲಿ ಖಂಡಿತ ಶುಭ ಬದಲಾವಣೆಯನ್ನ ತರ್ತದೆ. ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ತೆ.